ಚಿಕನ್ ಬಿರಿಯಾನಿಗಿಂತಲೂ ತುಂಬಾ ರುಚಿಯಾಗಿ ಬರುವಂತಹ ಈ ಆಲೂ ಬಿರಿಯಾನಿನ ನೀವು ಒಂದ್ಸರಿ ನಿಮ್ಮ ಮನೆಯವರಿಗೆ ಮಾಡಿಕೊಟ್ರೆ ಸಾಕು. ಅವ್ರನ್ನ ಇಷ್ಟಪಟ್ಟಿಲ್ಲದಿದ್ದರೆ ಆಮೇಲೆ ಹೇಳಿ, ಅಷ್ಟು ಸೂಪವಾಗಿರುತ್ತೆ ಈ ಬಿರಿಯಾನಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ನಿಮಗೆ ಗೊತ್ತಾ, ಜಸ್ಟ್ ಎರಡು ಆಲೂಗಡ್ಡೆ, ಒಂದೆರಡು ಟೊಮೆಟೊ, ಒಂದು ಸ್ವಲ್ಪ ಬಟಾಣಿ ಇದ್ದರೆ ಸಾಕು, ನಾವು ಚಿಕನ್ ಬಿರಿಯಾನಿಗಿಂತಲೂ ಸೂಪವಾಗಿರುವಂತಹ ಒಂದು ಆಲೂ ಬಿರಿಯಾನಿನ ಮಾಡ್ಬೋದು. ಏನೂ ಕಷ್ಟ ಇಲ್ಲದೆ ತುಂಬಾ ಸುಲಭವಾಗಿ ಮಾಡ್ಬೋದು, ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಮಾಡ್ಬೋದು. ಈ ಸ್ಪೆಷಲ್ ರೆಸಿಪಿನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ನೀವು ಈ ರೆಸಿಪಿನ ಮಾಡಿ ಖಂಡಿತವಾಗ್ಲೂ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ, ಮನೆಯಲ್ಲಂತ ಎಲ್ಲರೂ ಇಷ್ಟಪಡಿದ್ರೆ ಅಷ್ಟು ಸೂಪರ್ವಾಗಿರುತ್ತೆ. ಈ ರೆಸಿಪಿನ ಕಂಪ್ಲೀಟಾಗಿ ನೋಡಿ, ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಎಲ್ಲದನ್ನು ನೋಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ಮೊದಲಿಗೆ 2 ಲೋಟ, ಚಿಕ್ಕ ಲೋಟದಲ್ಲಿ 2 ಲೋಟ ಅಕ್ಕಿನ, ನಾರ್ಮಲಾಗಿ ಅನ್ನ ಮಾಡುವಂತಹ ಅಕ್ಕಿಯನ್ನು ನಾನು ನೀರು ಹಾಕಿ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ 1/4 ಗಂಟೆ, ಮಿನಿಮಮ್ ಅಂದರೆ 1/4 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಅಕ್ಕಿ ನೆನೆದ್ರೇ ಬಿರಿಯಾನಿ ಸೂಪರಾಗಿ ಬರೋದು. ಇವಾಗ ಈ ಬಿರಿಯಾನಿನ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೇನೆ. ಚಿಕ್ಕ ಕುಕ್ಕರನ್ನು ಸ್ಟವ್ವಲ್ಲಿಟ್ಟು 2 ಸ್ಪೂನಷ್ಟು ನಾನು ತುಪ್ಪ ತಗೊಂಡಿದ್ದೇನೆ. ನೀವು ಕುಕ್ಕಿಂಗ್ ಆಯಿಲ್ ಬೇಕಾದರೂ ತಗೋಬೋದು. ಅದಾದ ನಂತರ 1-3 ಏಲಕ್ಕಿ, ಪಲಾವೆಲೆ, ಬಡೆಸೊಪ್ಪು ಮತ್ತು ಚಕ್ಕೆ ಇಷ್ಟನ್ನು ಹಾಕಿ ಅದಕ್ಕಾದ ನಂತರ ಹುರ್ಕೋಬೇಕಾಗುತ್ತೆ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆದ ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕಾದ ನಂತರ ಇದು ತುಂಬಾ ಇಂಪಾರ್ಟೆಂಟ್, 2 ದೊಡ್ಡ ನೀರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆನಪಿಟ್ಕೊಳ್ಳಿ, ನೀರುಳ್ಳಿ ನಾವು ಜಾಸ್ತಿ ಹಾಕಿ ಜಾಸ್ತಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಬಿರಿಯಾನಿ ಸೂಪರಾಗಿ ಬರುತ್ತೆ. ನೀರುಳ್ಳಿನ ನೀವು ತುಪ್ಪದಲ್ಲಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಸೂಪರಾಗಿ ಬಿರಿಯಾನಿ ಫ್ಲೇವರ್ ಬರುತ್ತೆ. ನಾವು ನಾರ್ಮಲಾಗಿ ಚಿಕನ್ ಬಿರಿಯಾನಿಗೆ ಫ್ರೈ ಮಾಡ್ತೀವಲ್ಲ, ಅಷ್ಟು ಮಾಡಿದರೆ ತುಂಬಾ ಒಳ್ಳೆಯದು. ನೀರುಳ್ಳಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದ ನಂತರ 2 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ನೆನೆ ಹಾಕಿ ರೆಡಿ ಇಟ್ಟಿರುವಂತಹ ಬಟಾಣಿನ ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬಟಾಣಿ ಒಂದು 2 ಮಿನಿಟ್ಸ್ ಫ್ರೈ ಆದ ನಂತರ ಇವಾಗ ಕಟ್ ಮಾಡಿದಂತಹ 2 ಚಿಕ್ಕ ಟೊಮೆಟೊ, ಆಮೇಲೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ತರಕಾರಿ ನಾನು ಇಷ್ಟೇ ಹಾಕೋದು, ಇನ್ನೇನು ಹಾಕ್ತಾಯಿಲ್ಲ. ಇದಾದ ನಂತರ ಒಂದು ಅರ್ಧ ಸ್ಪೂನು ಅರಶಿನ, 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾವು ಬೇಗ ಹಾಕಿದರೆ ಪೊಟೆಟೊ ಚೆನ್ನಾಗಿ ಬೇಯುತ್ತೆ. ಲೈಟಾಗಿ ಇದನ್ನ ಫ್ರೈ ಮಾಡ್ಕೊಂಡಾದ ನಂತರ ಇವಾಗ ನೋಡಿ, ಇದು ನಾನು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮೇ ಇಟ್ಕೋಬೇಕು, ನೀವು ಜೋರು ಉರಿ ಇಡುವಂತಿಲ್ಲ. ಇದಾದ ನಂತರ ಇವಾಗ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ, ಜಾಸ್ತಿ ಹಾಕೋಂತಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿನ ಹಾಕೋಬೇಕು. ಇದ್ರೆ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಬಿರಿಯಾನಿ ಪುಡಿನ ಹಾಕೋಬೋದು. ಇದಾದ ನಂತರ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನ ಹಾಕ್ಕೊಂಡು ನೀಟಾಗಿ ಇವಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಿಲ್ಲದಿದ್ದರೆ ಯೋಗರ್ಟ್ ಕೂಡ ಅರ್ಧ ಕಪ್ಪಷ್ಟು ಹಾಕ್ಬೋದು. ಇದನ್ನ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಟು ನೀಟಾಗಿ 1-2 ನಿಮಿಷ ಮಗ್ಚಬೇಕು. ಚೆನ್ನಾಗಿ ಮಗುಚಾದ ನಂತರ ಇದೀಗ ಬೇಯಲಿಕ್ಕೆ ಒಂದು ಸ್ವಲ್ಪ ಬಿಡಬೇಕು. ಕುಕ್ಕರ್ ಲಿಡ್ಡನ್ನು ಉಲ್ಟಾ ಇಟ್ಬಿಟ್ಟು ಅದರ ವಿಷಲನ್ನು ತೆಗೆದು ಜಸ್ಟ್ ಒಂದು 2 ಮಿನಿಟ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ಪೊಟೆಟೊ ಮತ್ತು ಬಟಾಣಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನೋಡಿ, ಬೆಂದಿದೆ, ನೀರೇನು ಹಾಕೊಳ್ಳಿಕ್ಕಿಲ್ಲ. ಇದಾದ ನಂತರ ಇವಾಗ ನಾವು ನೆನೆ ಹಾಕಿ ತೊಳೆದಿರುವಂತಹ ರೈಸನ್ನು ಹಾಕ್ಕೊಳ್ಳೋಣ. ರೈಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ
ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ನೀವು ಈ ಥರ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ನೀರನ್ನು ಹಾಕೋಬೇಕಾಗುತ್ತೆ. 2 ಲೋಟ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಅಷ್ಟೇ, ಬೇರೆ ಏನು ಹಾಕೋಂಗಿಲ್ಲ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಫ್ಲೇವರಿಗೆ ಸ್ವಲ್ಪ 1/4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇದು ಖಂಡಿತವಾಗ್ಲೂ ಆಪ್ಷನಲ್, ಬೇಕು ಅಂತ ಇಲ್ಲ. ಇವಾಗ ನೀವು ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಅದಾದ ನಂತರ 2 ಸ್ಪೂನಷ್ಟು ತುಪ್ಪ ಅಥವಾ ಅಡುಗೆ ಎಣ್ಣೆನ ಹಾಕೋಬೇಕು ಇದರ ಮೇಲಿಗೆ. ನೆಕ್ಸ್ಟ್ ಇದು ನೋಡಿ, ನಾನು ಈ ಪುದೀನ ಡಬ್ಬನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಪುದೀನ ಸೊಪ್ಪಿದು ಇದು ನಾನು ಸ್ಟೋರ್ ಮಾಡಿಟ್ಟಿರುವಂಥದ್ದು. 1-2 ವಾರ ಆದರೂ ಸೂಪರ್ ಫ್ರೆಶ್ ಆಗಿದೆ. ಇದನ್ನ ಹೇಗೆ ಸ್ಟೋರ್ ಮಾಡೋ ಅನ್ನೋದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸ್ವಲ್ಪ ಪುದೀನ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿದರೆ ಸಾಕು. ಪುದೀನ ಸೊಪ್ಪನ್ನು ಹಾಕಿಬಿಟ್ಟು 1-2 ಸುತ್ತು ನೀವು ಸೌಟಲ್ಲಿ ಚೆನ್ನಾಗಿ ಮಗುಚಿ ಆದ ನಂತರ ಇವಾಗ ನಾವು ಕುಕ್ಕರಿದು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಅದಾದ ನಂತರ ವಿಷಲ್ ಇಟ್ಬಿಟ್ಟು ಜಸ್ಟ್ 2 ವಿಷಲ್ ಆದರೆ ಸಾಕು. ನಿಮಗೆ ರೈಸ್ ಜಾಸ್ತಿ ಬೇಯೋದು ಬೇಡ ಅಂತಂದರೆ 1 ವಿಷಲ್ ಸಾಕು. ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ರೈಸ್ ಅಂತಿದ್ರೆ 2 ವಿಷಲ್ ಸಾಕು. ನಾನು ಯೂಶ್ವಲಾಗಿ 2 ವಿಷಲ್ ಹಾಕ್ತೀನಿ, ಯಾಕಂತಂದರೆ ನನ್ನ ಮಕ್ಕಳು ಜಾಸ್ತಿ ಗಟ್ಟಿ ಇದ್ದರೆ ತಿನ್ನಲ್ಲ, ಅದಕ್ಕೋಸ್ಕರ. 2 ವಿಷಲ್ ಹಾಕಿದ ನಂತರ ಬಂದ್ ಮಾಡಿ 10 ನಿಮಿಷ ಆದ ನಂತರ ನಾನು ವಿಷಲ್ ಗ್ಯಾಸೆಲ್ಲ ಹೋದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೇನೆ. ನೋಡಿ, ಸೂಪರ್ವಾಗಿರುವಂತಹ ಚಿಕನ್ ಬಿರಿಯಾನಿಗಿಂತಲೂ ಸೂಪರ್ವಾಗಿರುವಂತಹ ಆಲೂ ಬಿರಿಯಾನಿ ರೆಡಿಯಾಗಿದೆ. ಇದರ ಫ್ಲೇವರ್ ನಿಮಗೆ ಅಡುಗೆ ಮನೆಯಲ್ಲಿ ನೀವು ಕುಕ್ಕರ್ ವಿಷಲ್ ಓಪನ್ ಮಾಡ್ತಾ ಇದ್ದಂಗೆ ಬರಲಿಕ್ಕೆ ಶುರುವಾಗುತ್ತೆ, ಅಷ್ಟು ಸೂಪರ್ವಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಾಡಲಿಕ್ಕೆ ತುಂಬಾ ಸಿಂಪಲ್, ಏನು ಕಷ್ಟ ಇಲ್ಲ. ಎಲ್ಲ ನಾವು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡ್ರೆ ಪಟ ಅಂತ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಸುಲಭವಾಗಿರುತ್ತೆ. ಒಂದ್ಸರಿ ಸೂಪರ್ವಾಗಿರುವಂಥ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ರೆಸಿಪಿ ಅಥವಾ ಕಿಚನ್ ಟಿಪ್ಸ್ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು, ಹಾಗೆಯೇ ಪುದೀನ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡಿಡೋದು ಜಾಸ್ತಿ ದಿನ ಅನ್ನೋದರ ಲಿಂಕನ್ನು ಕೂಡ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಆ ವಿಡಿಯೋ ಕೂಡ ನೀವು ನೋಡಿ ಬೇಕಾದರೆ ಶೇರ್ ಮಾಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.